V4 ನ್ಯೂಸ್ ಪ್ರಸ್ತುತಿಯ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಮತ್ತೆ ಸಮಸ್ತ ಹಾಸ್ಯ ಪ್ರೇಮಿಗಳನ್ನು ಮನರಂಜಿಸ್ತಾ ಇದೆ. ಮೂರನೇ ಸೀಸನ್ನ ಮುಂದುವರೆದ ಮತ್ತಷ್ಟು ಪ್ರದರ್ಶನ ಪಂದ್ಯಗಳು ಮಂಗಳೂರು ಹೊರವಲಯದ ವಾಮಂಜೂರು ಚೆಕ್ ಪೋಸ್ಟ್ ಬಳಿಯ ಶ್ರೀದೇವಿ ಪ್ರಸಾದ್ ಕಾಂಪ್ಲೆಕ್ಸ್ನಲ್ಲಿ ನಡೆದವು. ಸುಧೀರ್ ಉಳ್ಳಾಲ್ ನೇತೃತ್ವದ ಸಿಟಿ ಗೈಸ್ ಕುಡ್ಲಾ ಕ್ವೀನ್ಸ್ ಡ್ಯಾನ್ಸ್ ಕ್ರ್ಯೂ ಸಹಯೋಗದಲ್ಲಿ ನಡೆದ ಕಾಮಿಡಿ ಮ್ಯಾಚ್ಗಳ ಹೈಲೈಟ್ಸ್ ಬರ್ತಾ ಇದೆ, ನೋಡ್ಕೊಂಡು ಎಂಜಾಯ್ ಮಾಡಿ. ಕಳೆದ 2 ಸೀಸನ್ಗಳಲ್ಲಿ ಪ್ರೇಕ್ಷಕರಿಗೆ ಭರ್ಜರಿ ಮನೋರಂಜನೆಯನ್ನ ಒದಗಿಸಿ ಮೂರನೇ ಸೀಸನ್ಗೆ ಪಾದಾರ್ಪಣೆ ಮಾಡಿರುವ ಕಾಮಿಡಿ ಪ್ರೀಮಿಯರ್ ಲೀಗ್ ಮತ್ತೆ ಸಮಸ್ತರನ್ನ ನಕ್ಕು ನಗಿಸ್ತಾ ಇದೆ. ಯಶಸ್ವಿಯಾಗಿ ಸೀಸನ್ 3ರ ಪಯಣದಲ್ಲಿರುವ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ಯ ಮುಂದುವರೆದ ಪ್ರದರ್ಶನ ಪಂದ್ಯಗಳು ವಾಮಂಜೂರು ಚೆಕ್ ಪೋಸ್ಟ್ ಬಳಿಯ ಶ್ರೀದೇವಿ ಪ್ರಸಾದ್ ಕಾಂಪ್ಲೆಕ್ಸ್ನಲ್ಲಿರುವ ಸಿಟಿ ಗೈಸ್ ಕುಡ್ಲಾ ಕ್ವೀನ್ಸ್ ಡ್ಯಾನ್ಸ್ ಕ್ರ್ಯೂ ಸ್ಟುಡಿಯೋದಲ್ಲಿ ನಡೆಯಿತು. ಖ್ಯಾತ ಪ್ರತಿಭೆ ಸುಧೀರ್ ಉಳ್ಳಾಲ್ ನೇತೃತ್ವದ ಸಿಟಿ ಗೈಸ್ ಕುಡ್ಲಾ ಕ್ವೀನ್ಸ್ ಡ್ಯಾನ್ಸ್ ಕ್ರ್ಯೂ ಸ್ಟುಡಿಯೋ ಸಹಯೋಗದಲ್ಲಿ ದಿನವಿಡೀ ನಡೆದ ಕಾರ್ಯಕ್ರಮದಲ್ಲಿ ಸಿಪಿಎಲ್ ಸೀಸನ್ 3ನ ಎ ಮತ್ತು ಬಿ 2 ಪೂಲ್ಗಳ ಪ್ರದರ್ಶನ ಪಂದ್ಯಗಳು ನಡೆಯಿತು. ಮಾಲು ಕೋಡೆ ರೈಡ್ ಮಾಡ್ತು ಬಾತದೀನಿ ಕೋಡೆ ರೈಡ್ ಮಾಡ್ತದ್ದು ಕೋಡೆ ಬಾತದೀನಿ ಆತ ಈಗಲೇ ಮಾಲು ಬತ್ತನ ಗೊಂಜಿ ಬೇಕಾದ್ರೆ ಉಪ್ಪಡ ಬತ್ತಾರೆ. ಪ್ರಥಮ ಪಂದ್ಯದಲ್ಲಿ ಎವರ್ ಗ್ರೀನ್ ಸಾಕ್ಷಿ ಮತ್ತು ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಗೋಲ್ಡನ್ ಪಾಪಿ ತಂಡಗಳು ಸೆಣಸಿದವು. ಈ ಪಂದ್ಯದಲ್ಲಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಗೋಲ್ಡನ್ ಪಾಪಿ ತಂಡದ ಸುರೇಶ್ ಮಂಜೇಶ್ವರ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡಿದ್ದಾರೆ. ದ್ವಿತೀಯ ಪಂದ್ಯದಲ್ಲಿ ಕಾರ್ ಡೆಕೋರ್ ಹರಿಣಿ ಮತ್ತು ಬಿ ದೇವದಾಸ್ ಗಣಪತಿ ಪೈ ತುಳುವ ಸಿರಿ ತಂಡಗಳ ನಡುವೆ ಹಣಾಹಣಿ ನಡೆಯಿತು. ಇಲ್ಲಿ ಕಾರ್ ಡೆಕೋರ್ ಹರಿಣಿ ತಂಡದ ಅರುಣ್ ಚಂದ್ರ ಬಿಸಿರೋಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದ್ರು. ಮೂರನೇ ಪಂದ್ಯದಲ್ಲಿ ಬಿಯೋಮಾನ್ಸ್ ರಾಜಶ್ರೀ ಕುಡ್ಲಾ ಮತ್ತು ಹ್ಯಾವೆನ್ ರೋಸ್ ವೈಷ್ಣವಿ ತಂಡಗಳ ನಡುವೆ ಸ್ಪರ್ಧೆ ನಡೆಯಿತು. ಈ ಪಂದ್ಯದಲ್ಲಿ ಹ್ಯಾವೆನ್ ರೋಸ್ ವೈಷ್ಣವಿ ತಂಡದ ಸುರೇಶ್ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡರು. ಮುಂದಿನ ಪಂದ್ಯದಲ್ಲಿ ಮುನೀಶ್ ಕುಡ್ಲಾ ಕುಸಲ್ ಮತ್ತು ಮಾಡರ್ನ್ ಕಿಚನ್ಸ್ ಫ್ರೆಂಡ್ಸ್ ಮಂಗಳೂರು ತಂಡಗಳ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿತು. ಇಲ್ಲಿ ಮುನೀಶ್ ಕುಡ್ಲಾ ಕುಸಲ್ ತಂಡದ ಪುಷ್ಪರಾಜ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೆದ್ದುಕೊಂಡಿದ್ದಾರೆ. 5ನೇ ಪಂದ್ಯ ಕುಶಲ್ಸ್ ಫ್ಯಾಷನ್ ಜ್ಯುವೆಲ್ಲರಿ ಐಸಿರಿ ಕುಡ್ಲಾ ಮತ್ತು ತ್ರಿಭುವನ್ ಹೀರೋ ತೃಪ್ತಿ ತಂಡಗಳ ಮಧ್ಯೆ ನಡೆಯಿತು. ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ತ್ರಿಭುವನ್ ಹೀರೋ ತೃಪ್ತಿ ತಂಡದ ಸಚಿನ್ ಉಪ್ಪಳ ಗೆದ್ದುಕೊಂಡಿದ್ರು. ಕೊನೆಯ ಪಂದ್ಯದಲ್ಲಿ ಕುಂಬ್ಳೆ ಸೋಲಾರ್ ಜಯಮಾತಾ ಮತ್ತು ವಾರ್ಡ್ರೋಬ್ ತೆಲಿಕೆದ ತೆನಾಲಿ ತಂಡಗಳು ಸ್ಪರ್ಧಿಸಿದೆ. ಇಲ್ಲಿ ವಾರ್ಡ್ರೋಬ್ ತೆಲಿಕೆದ ತೆನಾಲಿ ತಂಡದ ರಮಾನಂದ ನಾಯಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ಶಿಪ್ಪುಡು ಜಪ್ಪುಡ ಜಪ್ಪುಡು ಮಜಲ ಆಟ ಆಪಿನಿ ಶಿಪ್ಪು ಶಿಪ್ಪು ಓಡ ಓಡ ಓಡತ್ತು ಓಡೋಡ್ದು ಮಲ್ಲ ಅಡ್ಲ ಬೋಪುನಿ ನೀರಿಡೆ ಅಂಕಣೆ ಪೂರ್ಣ పోయి ಜನ ಎಂಕ್ಲ ಫಸ್ಟ್ ನೈಟ್ ಓಲಾತೀನಿ ಗೊತ್ತುಂಡೆ ಮಜಿಲಡ ಈ ಜನ ಜಪ್ಪುಡೆ ಉಂಡು ಅನ್ನರ ಈ ಜಪ್ಪುಡ್ದತ್ತು ಸಿಪ್ಪುಗ್ ಬಲೆ ಅವಿ ಎಂಕ್ಲ ಫಸ್ಟ್ ನೈಟ್ ಓಲಾತೀನಿ ಗೊತ್ತುಂಡೆ ಸಿಪ್ಪುಡು ನೀರ್ದ ನಡುಟ ಆತೀನಿ ನೀರ್ದ ನೋಡ್ರಿ ಸಿಪ್ಪುಡು ಅವಳು ನೀರ್ ಹಾಕಿಜಾ ಮಗಲ್ ನೀರ್ ರಟ್ಟಂದೆ ನೀರ್ ರಟ್ಟಿದೆ ಅದೇ ಆತೀನಿ. ತೀರ್ಪುಗಾರರಾಗಿ ಮೈಮ್ ರಾಮದಾಸ್, ಶಶಿರಾಜ್ ಕಾವೂರು, ಚೈತ್ರಾ ಶೆಟ್ಟಿ ಮತ್ತು ವಿಜೆ ವಿನೀತ್ ರವರ ನಿರೂಪಣೆಯು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಪ್ರದರ್ಶನ ನೀಡಿದ ತಂಡಗಳಿಗೆ V4 ನ್ಯೂಸ್ ಸೀಸನ್ ಅವಾರ್ಡ್ ನೀಡಲಾಯಿತು. ಕಳ್ಳಿಗೆ ಗ್ರಾಮ ಯುವಕರ ಸಂಘ ದೇವದಬೆಟ್ಟು ಇವರ ಅಧ್ಯಕ್ಷ ಜಗದೀಶ್ ಬಂಗೇರ ಕುಂಜತ್ತೂರು, ಅಮರ್ ಸಮೂಹ ಸಂಸ್ಥೆಯ ಮಾಲಕರು ಹಾಗೂ ಉದ್ಯಮಿ ಸತೀಶ್ ಕುಮಾರ್ ಕೆ ಬಿಸಿರೋಡು, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಫ್ಯಾಷನ್ ಅನಾಲಿಸ್ಟ್ನ ಮುಖ್ಯಸ್ಥರಾದ ದೀಪಾ, V4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷೆ ರೋಸ್ಲಿನ್ ಡಿಲಿಮಾ, V4 ನ್ಯೂಸ್ನ ಲೀಗಲ್ ಅಡ್ವೈಸರ್ ಜೀವನ್ ಪ್ರಕಾಶ್ ಅವಾರ್ಡ್ಗಳನ್ನು ವಿತರಿಸಿದರು. ರಾತ್ರಿ ಮೂಜಿ ಚಪಾತಿ ತಿನ್ನೋಡು ಮನಸ್ಸು ತುಂಬಾ ಬೊಕ್ಕನ ಒಲ್ತು ಪೂರ ಕಣೈದನು ಮಾರೆ ಸೈತು ಪಾಯರೆ ಒಣಸಡ್ದು ಬೊಕ್ಕ ಮೂಜಿ ಚಪಾತಿ ತಿನ್ನೇವೆ ಇತ್ತು ಒಣಸಡ್ದು ಬೊಕ್ಕ ಮೂಜಿ ಚಪಾತಿ ತಿಂದ ಬಚ್ಚುಂಡಿ ಇಜ್ಜಿ ಬೆರ್ಚುಂಡು ಆ ಜನಕ್ಕೆ ಬೇಲೆ ಇಟ್ಟು ಬೇಲೆ ಬೈಟನ ಬೇಲೆ ಎಂಕೆ ವಾಟರ್ ಸಪ್ಲೈ ವಾಟರ್ ಸಪ್ಲೈ ವಾಟರ್ ಸಪ್ಲೈ ಅನ್ನಂದೆ
ಐಟು ಜಾತ ಬೇಲೆ ನೀರು ಉಳ್ಪಣ ಬಾಲೆ ಹತ್ತಿಚಿ ವಿ4 ನ್ಯೂಸ್ ಪ್ರಸ್ತುತಿಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ರೋಹನ್ ಕಾರ್ಪೊರೇಷನ್ ಟೈಟಲ್ ಸ್ಪಾನ್ಸರ್ಶಿಪ್ನಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಮೂಡಿ ಬರ್ತಾ ಇದೆ. ಪವರ್ಡ್ ಬೈ ಪಾರ್ಟ್ನರ್ ಆಗಿ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ ಸಹಯೋಗ ನೀಡ್ತಾ ಇದ್ದು, ಆಟೋಮೊಬೈಲ್ ಪಾರ್ಟ್ನರ್ ಆಗಿ ರೆನಾಲ್ಟ್ ಮಂಗಳೂರು ಮತ್ತು ತ್ರಿಭುವನ್ ಹೀರೋ ವಿ4 ನ್ಯೂಸ್ನ ಜೊತೆಗಿದೆ. ಬೆವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಹೆಲ್ತ್ ಕೇರ್ ಪಾರ್ಟ್ನರ್ ಆಗಿ ಕೆಎಂಸಿ ಮಂಗಳೂರು, ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಡಿಜಿಟಲ್ ಪ್ಲಾನೆಟ್, ರೇಡಿಯೋ ಪಾರ್ಟ್ನರ್ ಆಗಿ ರೆಡ್ ಎಫ್ಎಂ, ಫ್ಯಾಷನ್ ಪಾರ್ಟ್ನರ್ ಆಗಿ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಪಬ್ಲಿಸಿಟಿ ಪಾರ್ಟ್ನರ್ ಆಗಿ ಜಿಡಿ ಅಡ್ವರ್ಟೈಸರ್ಸ್ ವಿ4 ನ್ಯೂಸ್ ಜೊತೆಗಿದೆ. ಸಹ ಪ್ರಾಯೋಜಕರಾಗಿ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ಹೆವೆನ್ ರೋಸ್, ವಾರ್ಡ್ರೋಬ್ ಕಿಡ್ಸ್ ಅಂಡ್ ಮೆನ್ಸ್ ಅಪಾರಲ್ಸ್, ಮಾಡರ್ನ್ ಕಿಚನ್ಸ್, ಹೋಟೆಲ್ ಕ್ರಿಸ್ಟಲ್ ಪಾರ್ಕ್ ಇನ್ ಮೈಸೂರ್, ಕಾರ್ ಡೆಕೋರ್, ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, ಕೊಚ್ಚಿನ್ ಬೇಕರಿ, ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್, ಒಲಿಂಪಿಕ್ ಸ್ಪೋರ್ಟ್ಸ್, ಡೆಕ್ಕನ್ ಕಾರ್ಪೆಟ್ಸ್, ಕಾಸ್ಟ್ಯೂಮ್ ಕಾಟೇಜ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಸಹಯೋಗ ನೀಡ್ತಾ ಇದೆ. ದುಬೈದಾಲ ತೂಪುರಂಚಿನೊಂಡ ದುಬಾರಿ ತೂಪನ ಉಂಡು ಉಡುಪಿನುಂಡು ದುಬೈಡ್ ಜಾಗಮಿನಿ ತೂಪುರಂಚಿತ್ನ ಉಂಡು ಜಾಗುಂಡು ದುಬಾರಿ ಬೂರ್ಜಿ ಕಲಿಪ ಒಂಜಿ ಬಿಲ್ಡಿಂಗ್ ಉಂಡು ಅವು ಆಲ್ರೆಡಿ ಹೈಟ್ ಬಿಲ್ಡಿಂಗ್ ಅವು ಮೂಲೆ ಪಂಡ ತೋಜು ನಾವು ಅಂದ ಒಡೆ ಮುಟ್ಟ ಪಂಡ ಕಲೆ ಫ್ಲೈಟ್ ಪಿದಾರ್ದ ಫ್ಲೈಟ್ ತಿರ್ತು ಫ್ಲೈಟ್ ತೋಜೊಂದುಂಡು ಪಂಡ ನಂಬಯರ್ ಅಂಕಲ್ ಉಡ್ಲಾಡು ಫ್ಲೈಟ್ ಲ್ಯಾಂಡ್ ಆವೊಂದು ನಿಂಜ ತೂಪೆ ಬೂರ್ಜಿ ಕಲಿಪ ತುದೀತ ಲೈಟ್ ತೋಜೊಂದುಂಡು ಅಂದೆ ಕುಡ್ಲಾಡು ಬೂರ್ಜಿ ಕಲ್ ತುದಿತ್ತ ಲೈಟ್ ತೋಜುಂಡ ఆయన అమ్మేర మండేడు దోజును అవు నిడ్డోడి జల్ప జప్పునాಗ MRP ಹೇಳ್ದೆ ಚಿಮುಣಿ ದೋಜುನ್ ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.